ಬಂದುಲೆ ತುಳು ವಾರ್ತೆನು ತೂವೊಂದಿಪ್ಪುನ ಮಾತೆರೆಗ್ಲ ಸೊಲ್ಮೆಲು ಯಾನು ಶಿಲ್ಪಕುಲಾಲ್ ಇಂದು ಈ ವಾರದ ಮಲಸುದ್ದಿಲು ಕಾವೇರಿ ಚಾರುಡು ಆಯ್ನ ಕರ್ನಾಟಕ ಬಂದ್ಗೆ ಕುಡ್ಲಡು ಬೆಂಬಲ ಕೊರಂದಿನ ಖಾಸಗಿ ಬಸ್ ಮಾಲೀಕರನ ಸಂಘ ರಾತ್ರಿ ಬಸ್ ಉಂತವಂದಿನಕ್ಕೆ ಬಸ್ ನಿರ್ವಾಹಕನ ಮಿತ್ತು ಹಲ್ಲೆ ಮಂತಿನ ಅನ್ಯ ಧರ್ಮದ ಜವನ್ಯರ್ನ ತಂಡ ಬ್ಯಾನರ್ದ ವಿಷಯಡು ಕೂಡ ಕೋಮುವಾದ ಸೃಷ್ಟಿಗೆ ಕಾರಣ ಆಯ್ನ ಕರಾವಳಿ ಮಾನಸಿಕ ಕಾಯಿಲೆ ಇತ್ತಿನ ಜವನ್ಯಗ್ ಸಾದಿ ತೊಜಿಪಾದ ಇಲ್ಲಗಲೆ ತೊಂಬತ್ತಿನ ಇಲ್ಲದ ನಾಯಿ ಈದ್ ಮಿಲಾದ್ ಪರ್ಬಗ್ ಕುಡ್ಲಡ್ ಗೌಜಿಡ್ ನಡತಿನ ಮೆರವಣಿಗೆಡ್ ದಫ್ ಬೊಟ್ಟೊಂದು ಬತ್ತಿನ ಸ್ಪೀಕರ್ ಯುಟಿ ಖಾದರ್ ಕಾವೇರಿ ವಿಚಾರಡು ಆಯ್ನ ಕರ್ನಾಟಕ ಬಂದ್ಗೆ ಖಾಸಗಿ ಬಸ್ ಮಾಲೀಕರನ ಸಂಘದ ಬೆಂಬಲ ಇಜ್ಜಿಂದು ಪಂಡರು ಅಂಚನೆ ಕುಡ್ಲಡ್ ಬಸ್ ಸಂಚಾರಲ ಆಯ್ತನು ಕಾವೇರಿ ವಿಚಾರಡು ಆಯ್ನ ಕರ್ನಾಟಕ ಬಂದ್ಗೆ ಖಾಸಗಿ ಬಸ್ ಮಾಲೀಕರನ ಸಂಘದ ಬೆಂಬಲ ಇಜ್ಜಂಡು ದಕ್ಷಿಣ ಕನ್ನಡ ಜಿಲ್ಲೆಡ್ ಏಪಲದಲ್ಕ ಸರ್ಕಾರಿ ಸಾರಿಗೆ ಸೇವೆಲ ಇತ್ತಂಡು ಕುಡ್ಲರ್ದು ಬೆಂಗಳೂರಿಗೂ ಬಸ್ ಸಂಚಾರಲ ಇತ್ತಂಡು ಬೆಂಗಳೂರು ಸೇರ್ದು ರಾಜ್ಯದ ಬೇತೆ ಬೇತೆ ಕಡೆಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಕರ್ನಾಟಕ ಬಂದ್ ದಾನಿಯೇ ಇತ್ತಂಡು ಈತ್ ಬಸ್ ಸಂಚಾರ ಇತ್ತನಲ್ಲ ಜನಕುಲು ಬೆಂಗಳೂರು ಸೇರ್ದು ರಾಜ್ಯದ ಪಿದೈ ಪೋಯರ್ಲ ಪಿರಜಾರುದಿತ್ತರ ಕುಡ್ಲದ ಬಸ್ ನಿಲ್ದಾಣರ್ದು ರಾಜ್ಯದ ಬೇತೆ ಬೇತೆ ಕಡೆಗೆ ಪೋಪುನ ಪ್ರಯಾಣಿಕರನ ಸಂಖ್ಯೆಲ ಕಡಿಮೆ ಇತ್ತಂಡು ಆತಂದ ಜನಕುಲು ಟಿಕೆಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಲ್ತೊಂದಿತ್ತರು ಅಂಡ ಉದ್ಯಮ ಸಂಸ್ಥೆಲು ಏಪಲ್ದಲ್ಕನೆ ಬೇಲೆ ಮಲ್ತದಂಡು ಆತಂದ ಕುಡ್ಲಡು ಮಾತಾ ಹೋಟೆಲ್ ಬೊಕ್ಕ ಪೆಟ್ರೋಲ್ ಬಂಕ್ಲ ಕೆಲಸ ಮಂತದಂಡು ಶಾಲೆ ಕಾಲೇಜಿಗ್ಲ ರಜೆ ಇಜ್ಜಂಡು ಸರ್ಕಾರಿ ಕಚೇರಿ ಏಪಲ್ದಲ್ಕನೆ ಬೇಲೆ ಮಲ್ತದಂಡು ಜನಕ್ಲೆನ ದಿನನಿತ್ಯದ ವಹಿವಾಟ್ಲ ಆರಾಮಡು ನಡೆತಂಡು ಅನ್ಯ ಧರ್ಮದ ಯುವಕರನ್ನ ತಂಡೊರ್ದು ಬಸ್ ನಿರ್ವಾಹಕರನ್ನ ಮಿತ್ತು ಹಲ್ಲೆ ಆತಂಡು ಈ ವಿಚಾರಗೂ ಬಸ್ ಬಂದಲ ಆತಂಡು ಬಸ್ ನಿರ್ವಾಹಕನ ಮಿತ್ತು ಹಲ್ಲೆ ಆತಿನ ಘಟನೆ ಕುಡ್ಲದ ಕಣ್ಣೂರುಡು ನಡೆತಂಡು ರಾತ್ರಿ ಬಸ್ ಉಂತಾವಂದಿನೇಕ್ ಚಾಲಕಿನ ಒಯ್ತದು ಹಲ್ಲೆ ಮಂತಿದರು ಕಣ್ಣೂರುದಲ್ಪ ಬಸ್ ಉಂತಾವಂದಿನೇಕ್ ಎಸ್ಕೆ ಟ್ರಾವೆಲ್ ಪುದರ್ದ ಬಸ್ ನಿರ್ವಾಹಕೆ ಯಶವಂತ್ ಪನ್ಪುನರ್ನ ಮಿತ್ತು ಹಲ್ಲೆ ಆತಂಡು ಗಂಭೀರ ಪೆಟ್ಟಾತಿನ ಬಸ್ ನಿರ್ವಾಹಕೆ ಯಶವಂತ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಾತಿರು ಟೈಮಿಂಗ್ ಇತ್ತಿನಿಡ್ದಾದ ಕಣ್ಣೂರು ಬಸ್ ನಿಲ್ದಾಣಡು ಬಸ್ ಉಂತಾಯಿಜೇರು ಅಂಚಾದು ಬಸ್ ಇತ್ತಿನ ಪ್ಯಾಸೆಂಜರ್ ಒರಿಯರ್ದು ಹಲ್ಲೆ ಮಂದಿನ ಆರೋಪಲ ಉಂಡು ರಡ್ಡು ಕಡೆರ್ಲ ಕಂಕನಾಡಿ ನಗರ ಠಾಣೆಗೆ ದೂರು ದಾಖಲಾತಂಡು ಬಸ್ ನಿರ್ವಾಹಕನ ಮಿತ್ತು ಆತಿನ ಹಲ್ಲೆನು ದೂರುದು ಬಸ್ ಬಂದಲ ಆತಂಡು ಅಡ್ಯಾರ್ ಕಣ್ಣೂರು ಭಾಗದ ಸಿಟಿ ಬಸ್ ಸಂಚಾರ ಪೂರ್ತಿ ಬಂದ್ ಆತಂಡು ಅಡ್ಯಾರ್ ಕಟ್ಟೆ ಭಾಗಡ್ ಬಸ್ ಸಿಬ್ಬಂದಿ ಬೊಕ್ಕ ಸಾರ್ವಜನಿಕರ್ದು ಬಂದ್ಕ್ ಆರ್ಭಟ ಆತಂಡು ಒಂದು ಸ್ಟಾಪ್ ಮುಂಚೆ ಕೊಡ್ತೇವೆ ಅಂತ ಅದಕ್ಕೆ ಎಲ್ಲ ಓಕೆ ಅಂತ ಹೇಳಿದ್ದಾರೆ ಒಬ್ಬರು ಮಾತ್ರ ಸೇರಿ ಹೊರದಿದ್ದಾರೆ ಆ ಒಬ್ಬರನ್ನು ನೋಡಿ ಮತ್ತೆ 30 ಜನ ಸೇರಿ ಹೊರದಿದ್ದಾರೆ ಈಗ ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ನಮ್ದು ಸಮಸ್ಯೆ ಅಂದ್ರೆ ಟೈಮಿಂಗ್ ಇಂದ ಪ್ರಾಬ್ಲಮ್ ಆಗುತ್ತೆ ನಮಗೆ ಇಲ್ಲಿ ಈ ರೂಟಿಗೆ ಟೈಮಿಂಗ್ ಬೇಡ ಅಂತ ನಮ್ದು ರಿಕ್ವೆಸ್ಟ್ ಎಲ್ಲ ಬಸ್ ಸೇರಿ ಅಂದ್ರೆ ನಮ್ಗೆ ಈಗ ಇಲ್ಲಿಗೆ ಟೋಟಲ್ 7 ಸಿಟಿ ಬಸ್ ನಂಬರ್ ಇರೋದು 10 ನಂಬರ್ 11 ನಂಬರ್ 4 ಮತ್ತೆ ಬರಂಗಪೇಟೆಯನ್ನು ಬರೋದು ಕೊಟ್ಮಾನಿಂದ ಮತ್ತೆ 2 ಸರ್ವಿಸ್ ಅದೇ ಅಬ್ಬೆಟ್ಟು ಹಾಗೆ ಈಗ ಎಲ್ಲರಿಗೆ ಸಮಸ್ಯೆ ಅಂದ್ರೆ ಟೈಮಿಂಗ್ ಅಲ್ಲಿ ಮೂತ್ರ ಮಾಡ್ಲಿಕ್ಕಿಲ್ಲ ಚಹಾ ಇಲ್ಲ ಯಾವುದಿಲ್ಲ ಊಟ ಮಾಡ್ಲಿಕ್ಕೆ ಟೈಮಿಂಗ್ ಇಲ್ಲ ಜನಗಳಿಗೆ ಪಬ್ಲಿಕ್ ಈ ತರ ಟೈಮಿಂಗ್ ಅಂದ್ರೆ ಈಗ ಪ್ರೈವೇಟ್ ಟೈಮಿಂಗ್ ಅದಕ್ಕೆ ಟೈಮ್ ಕೀಪರ್ ಇದ್ದಾರೆ ಎಲ್ಲ ಇದ್ದಾರೆ ಆದ್ರೆ ನಮ್ಗೆ ಈಗ ಅದೇ ಸಮಸ್ಯೆ ಆಗ್ತಾ ಉಂಟು ಪಬ್ಲಿಕ್ ಸಹ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದು ಸ್ಟೇಟ್ ಬ್ಯಾಂಕ್ ಇಂದ ಅಡ್ಡೇರಿಗೆ ಬರುದು ಪಳ್ಳೀರ್ ಬ್ಲಾಕ್ ಆಗಿ ಈಗ ರೋಡ್ ಕೆಲಸ ಆಗ್ತಾ ಉಂಟು ಅದು ಸಮಸ್ಯೆ ಆಗಿ ನಮ್ಗೆ ಗಾಡಿ ಲೇಟ್ ಆಗ್ತದೆ ಆದ್ರೆ ನಾವು ಜನಗಳಿಗೆ ಹಾಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ಪಬ್ಲಿಕ್ ನಮ್ಗೆ ಹಾಗೆ ಮಾತಾಡ್ತಿದ್ದಾರೆ ಸಪೋರ್ಟ್ ಇಲ್ಲ ಟೈಮಿಂಗ್ ವಿಷಯದಲ್ಲಿ ನಿಮ್ಮಿಂದ ತಪ್ಪಾಗಿದೆ ಅದು ಒಂದು ಶಾಪ್ ರಿಕ್ವೆಸ್ಟ್ ಕೇಳಿದ್ರು ಕಂಡಕ್ಟರ್ ಒಂದು ಶಾಪ್ ಅಲ್ಲಿ ನಾವು ಸ್ವಲ್ಪ ಎದುರು ನಿಲ್ಲಿಸ್ತೇವೆ ಅದಕ್ಕೆ ಒಂದು 4-5 ಜನ ಹೆಂಗಸರೆಲ್ಲ ಓಕೆ ಅಂತ ಹೇಳಿದ್ದಾರೆ ಒಬ್ಬ ಜಪ್ಪಿ ಹೇಳಿ ಕೆಳಗೆ ಅದೇ ಅವರೇ ಬೈದು ಅವರೇ ಗೋಲ್ ಹೊಡೆದು ಹೇಳಿದ್ರು ಮತ್ತೆ ಅವರೇ ಹೊಡೆದ್ರು ಫಸ್ಟ್ ಅದಕ್ಕೆ ಇವರೊಂದು ಬೆಟ್ಟು ಹೊಡಿದ್ದಾರೆ ಮತ್ತೆ ಅವರು ಎಲ್ಲ ಅಲ್ಲಿದ್ದ ಪಬ್ಲಿಕ್ ಎಲ್ಲ ಬಂದು ಒಂದು 30 ಜನ ಬಂದು ಹೊಡೆದಿದ್ದಾರೆ ದೂರು ಕಂಪ್ಲೇಂಟ್ ಆಗಿದೆ ಆದ್ರೆ ನಮ್ಗೆ ಇದು ಇನ್ನೂ ಸಹ ರಿಪೀಟ್ ಆಗಿದ್ರೆ ಹೇಗೆ ನಾವು ಡ್ಯೂಟಿ ಮಾಡುದು ಈಗ ನಾವು ನಿಲ್ಲಿಸಿದ ಕಾರಣ ಅದೇ ಇನ್ನೂ ಸಹ ಹೊಡೆದ್ರೆ ನಾವೆಂತ ಮಾಡುದು ಹೇಗೆ ಡ್ಯೂಟಿ ಮಾಡುದು ಧನ್ಯವಾದ ಹೇಳಿ ಹೇಗೆ ನಾವು ಡ್ಯೂಟಿ ಮಾಡುದು ಹೇಗೆ ಕಷ್ಟ ಅಲ್ಲ ನಮ್ಗೆ ಮನೆಯವರಿದ್ದಾರಲ್ಲ ಯಾವ ತರ ಇಲ್ಲಿ ಊಟ ಇಲ್ಲ ಒಂದು ಸೈಡ್ ಟೈಮ್ ರೋಡ್ ಸರಿ ಇಲ್ಲ ರೋಡ್ ಕೆಲಸ ಆಗ್ತುಂಟು ಟೈಮಿಂಗ್ ವಿಷಯದಲ್ಲಿ ಈಗ ನಾವು ನಮ್ಮದು ಬೇಡಿಕೆ ಏನಂದ್ರೆ ಟೈಮಿಂಗ್ ಬೇಡ ಅಂತ ಟೈಮಿಂಗ್ ಇದ್ರೆ ನಮ್ಗೆ ಆಗುದು ನಾವು ಅಡ್ಜಸ್ಟ್ ಮಾಡಿ ಹೋಗ್ತೇವೆ ಹೇಗೆ ಹೌದು ಬಸ್ ಅಂದ್ರೆ ನಿನ್ನೆ ನಾವು ತೆಗೆದು ಬೇಡ ಅಂತ ಹೇಳಿದ್ದೇವೆ ಬಂದ ಬಸ್ ಅನ್ನು ನಾವು ನಿಲ್ಲಿಸಿ ಬೇರೆ ಜನರನ್ನೆಲ್ಲ ಗಾಡಿ ವ್ಯವಸ್ಥೆ ಮಾಡಿ ಕಳಿಸಿದ್ದೇವೆ ಮಕ್ಕಳಿಗೆ ಎಕ್ಸಾಮ್ ಇದ್ದವರನ್ನೆಲ್ಲ ಕಳಿಸಿದ್ದೇವೆ ಪೊಲೀಸ್ ಇಲಾಖೆ ನೀವು ಟೈಮಿಂಗ್ ಮೀಟಿಂಗ್ ಉಂಟಂತ 12 ಗಂಟೆಗೆ ಅಲ್ಲಿ ಮಾತಾಡಿ ಮನವಿ ಕೊಡಿ ಅಂತ ಹೇಳಿದ್ದಾರೆ ಧನ್ಯವಾದ ಹೋಗಿ ನಾವು ಸಹ ಹೋಗಿ ಡ್ರೈವರ್ ಕಂಡಕ್ಟರ್ 4 ಜನ ಹೋಗಿ ಮಾತಾಡಿದ್ವಿ ನಿಮ್ಮ ಕಂಡಕ್ಟರ್ ಸ್ಥಿತಿ ಹೇಗಿದೆ ಕಂಡಕ್ಟರ್ ಸ್ವಲ್ಪ ಕುತ್ತಿಗೆ ನೋವೆಲ್ಲ ಭುಜ ಎಲ್ಲ ನೋವು ಉಂಟು ಇದ್ದಾರೆ ರಕ್ತ ಎಲ್ಲ ಬಂದಿದೆ ಸರಿ ಹೊಡೆದಿದ್ದಾರೆ 30 ಜನರಲ್ಲಿ 30 ಜನದ ಪೆಟ್ಟು ಬಿದ್ದಿದೆ ಅಂತ ಗ್ಯಾರಂಟಿ ಇಲ್ಲ ಒಂದು 10 ಜನದ ಪೆಟ್ಟು ಬಿದ್ದರೆ ಸಾಕಲ್ಲ ಹಿಂದುಗಡೆಯಿಂದ ಮುಂದುಗಡೆ ಹೇಳ್ತಾರೆ ಬಸ್ಸಲ್ಲಿ ಇದ್ದವರು ಒಬ್ಬರು ಹೊಡ್ತಾರೆ ಮತ್ತೆ ಅಲ್ಲಿ ಇದು ಪಬ್ಲಿಕ್ ಹೊರತು ಈ ಹಿಂದೆ ಮೊನ್ನೆ ಅದು ನಿನ್ನೆ ಸಿಕ್ಕಿದ ವಿಷಯ 10 ನಂಬರ್ PTC ಅಲ್ಲಿ ಆಗಿದೆ ಒಬ್ಬರು ಹೆಂಗಸ ಇಳಿಯುವಾಗ ಅರ್ಜೆಂಟ್ ಮೇಲೆ ಅವರ ತಪ್ಪು ಅವರು ಒಪ್ಪಿಕೊಂಡಿದ್ದಾರೆ ಬಾಕಿ ಅವರು ಬಂದು ಹೊರದಿದ್ದಾರೆ
ಮತ್ತು ಡ್ರೈವರ್ ಕಂಡಕ್ಟರ್ಗೆ ಹೊರದದ್ದು ಅಲ್ಲಿ ಯಾವುದೇ ಪಬ್ಲಿಕ್ ನಾವು ಈ ಥರ ಆದರೆ ನಮಗೆ ಡ್ಯೂಟಿ ಮಾಡಲಿಕ್ಕೆ ಯಾರು ಎಲ್ಲ ನಮ್ಮ ಕಂಡಕ್ಟರ್ನವರು ಇದ್ದಾರೆ, ಯಾರಿಗೆ ಸಹ ಆಗುದಿಲ್ಲ. ನಾವು ಹೇಗೆ ಟೈಮ್ ಸಹ ಅಡ್ಜಸ್ಟ್ ಮಾಡಬೇಕು, ಇಲ್ಲಿ ಲೋಕಲ್ CC ಎಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗುದು. ಆದರೆ ಸಹ ಎಲ್ಲಿ ನಾನ್ ಸ್ಟಾಪ್ ಕೇಳ್ತಾರೆ ಅಲ್ಲಿ ನಾನ್ ಸ್ಟಾಪ್ ಕೊಡ್ತೇವೆ, ಎಲ್ಲಿ ಬರ್ತಾರೆ ಅಲ್ಲಿ ನಿಲ್ಲಿಸ್ತೇವೆ. ನಮಗೆ ಸಪೋರ್ಟ್ ಇಲ್ಲ ಯಾರಿಂದ ಸಹ. ಎಲ್ಲ ಕಡೆ ನಾವು ಸ್ವಲ್ಪ ರ್ಯಾಶ್ ಹೋದ್ರೆ ಅದಕ್ಕೆ ಕೇಸ್. ಇಲ್ಲಿ ಟೈಮ್ನಲ್ಲಿ ನಾವು ಎಂತ ಮಾಡೋದು, ಅವಸರ ಮಾಡಿಕೊಂಡ್ರೆ ಗಾಡಿಗೆ ಯಾವುದಾದ್ರು ತಾಗ್ತದೆ. ಗಾಡಿ ತಾಗಿ ದನಿಯವರದಿಂದ ಅದು ಡೀಸೆಲ್ ಜಾಸ್ತಿ ಅಂದರೆ ಅದು ಯಾವುದಂತ ನಾವು ಒಂದು ಟೈಮಿಂಗ್ ಬಿಟ್ಟು ಬಿಟ್ಟರೆ ಓಕೆ, ಮತ್ತೆ ಇದೊಂದು ಕಂಟಿನ್ಯೂ ಆಗಬಾರ್ದು ಅಂತ ನಮ್ಮೊಂದು ಬೇಡಿಕೆ. ಕೆಲವು ಧರ್ಮದಂಗಲ್ಗೂ ಉಗಮ ಕೇಂದ್ರ ಆತಂಡು ದಕ್ಷಿಣ ಕನ್ನಡ ಜಿಲ್ಲೆ ಇತ್ತನೆಟೆ ನನ್ನೊಂಜಿ ಧರ್ಮ ವಿವಾದದ ಸೂಪೊತ್ತುದುಂಡು. ಈದ್ ಮಿಲಾದ್ ಪರ್ಬದಾನಿ ಹಿಂದೂ ಮೀನ್ ಮಾರುನಕುಲು ಮೀನುಗಾರಿಕೆದ ಬಂದರ್ಡ್ ಮೀನು ಮಾರಿರ ಬಲ್ಲಿ ಬಂದು ಬ್ಯಾನರ್ ಪಾಡ್ದೆರು. ಉಂದುವೆ ಬ್ಯಾನರ್ ಕರಾವಳಿಡ್ ನನ್ನೊಂಜಿ ಧರ್ಮ ವಿವಾದಗ್ ಕಾರಣ ಆತಂಡು. ಮುಸ್ಲಿಂ ಬಾಂಧವ್ಯನ ಈದ್ ಮಿಲಾದ್ ಪರ್ಬಗು ಕುಡ್ಲದ ದಕ್ಕೆಡ್ ಹಿಂದೂ ಮೀನ್ ಮಾರುನಕುಲು ಮೀನ್ ಮಾರಿರ ಬಲ್ಲಿಂದು ಪನ್ಪುನ ಬ್ಯಾನರ್ ಪಾಡ್ದೆರು. ಮೀನುಗಾರಿಕಾ ಬಂದರ್ಡ್ ಹಸಿ ಮೀನು ವ್ಯಾಪಾರಸ್ಥರ್ನ ಸಂಘದ ಮಾತಾ ವ್ಯಾಪಾರಿಲು ಕಡ್ಡಾಯವಾದ ರಜೆ ಮನ್ಪೊಡು ಪಂದು ಎಚ್ಚರಿಕೆ ಕೊರಿಯರ ಪಾಡ್ದಿನ ಬ್ಯಾನರ್ ವಿವಾದಗ್ ಕಾರಣ ಆತಂಡು. ಹಿಂದೂ ವ್ಯಾಪಾರಿಲು ರಜೆ ಮಂತಿಜಿಂದ ದಂಡ ಪೊಕ್ಕ ವ್ಯಾಪಾರ ಬಹಿಷ್ಕಾರನ ಎದುರಿಸೌಡಾಪುಣುಂದು ಕುಡ್ಲದ ದಕ್ಕಿದ ಹಸಿ ಮೀನು ವ್ಯಾಪಾರಸ್ಥರ್ನ ಸಂಘದಕಲು ಬ್ಯಾನರ್ ಪಾಡ್ದಿರು. ಒಂದು ಧರ್ಮ ವಿವಾದಗ್ ಕಾರಣ ಆದ ಸಮಾಜದ ಸಾದಿ ತಪ್ಪವನ ಬೇಲೆ ಹಿಂದೂ ವ್ಯಾಪಾರಸ್ಥರ್ನ ಮಿತ್ ಶರಿಯತ್ ಕಾನೂನುದ ಹೇರಿಕೆಯಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮುಖಂಡರು ಆರೋಪ ಮಂತಿದ್ದಾರೆ. ಈಗ ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು 3 ರಜೆಗೆ ನಿಂತಿದ್ದಾರೆ, ಅದು ಶರಿಯತ್ ಕಾನೂನು ಆಗಿದೆ. ಕ್ರಿಶ್ಚಿಯನ್ರ ಹಬ್ಬಕ್ಕೆ ಹಿಂದೂ ಮುಸ್ಲಿಮರು ನಿಂತಿದ್ದಾರೆ, ಮುಸ್ಲಿಮರ ಹಬ್ಬಕ್ಕೆ ಹಿಂದೂ ಕ್ರಿಶ್ಚಿಯನ್ ರಜೆ ಮಾಡ್ತಿದ್ದಾರೆ. ಹಾಗೆ ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ರಜೆ ಮಾಡ್ತಿದ್ದಾರೆ ಹಿಂದೂಗಳು ಸೇರಿ. ಅದು ಶರಿಯತ್ ಕಾನೂನು ಅಲ್ಲ. ಅದು ಏನಾಗಿದೆ ಅಂದರೆ ಈ ಬ್ಯಾನರ್ ನೋಡುವಾಗ ಒಮ್ಮೆ ಹಾಗೆ ಅನಿಸ್ತದೆ, ಏಕೆಂದರೆ ಒಂದು ರಜೆಗೆ ಹಾಕಿದ ಬ್ಯಾನರ್ ಆದ ಕಾರಣ ಅದು ಅದರ ಹಿನ್ನೆಲೆ ಗೊತ್ತಿಲ್ಲ, ಮೂಲ ಹಿನ್ನೆಲೆ ಅಂತ ಗೊತ್ತಿಲ್ಲದೆ ಆದ ವಿವಾದ. ಅದು ಆದ ಕಾರಣ ಎಲ್ಲ ಸಮಸ್ತ ನಮ್ಮ ಜನರ ಹತ್ರ ಸಾರ್ವಜನಿಕರ ಹತ್ರ ನಾನು ಕೇಳಿಕೊಳ್ಳೋದಂದರೆ ಇದನ್ನು ವಿವಾದ ಮಾಡದೆ ಇದು ಕರೆದ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಅದಕ್ಕೆ ಈಗ ಅವರಿಗೆ ನಾವು ಹೇಳಿದ್ರೆ ಬದಲಿ ಬ್ಯಾನರನ್ನು ಮಾಡಿ ಎಲ್ಲ ರಜೆಯನ್ನು ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನ ರಜೆಯನ್ನು ಮೆನ್ಷನ್ ಮಾಡಿ ಮತ್ತು ಏಕಪಕ್ಷೀಯ ಒಂದು ಸಂಘದ ನಿರ್ಣಯ ಅಲ್ಲ 8 ಸಂಘದ ಹೆಸರನ್ನು ಹಾಕಿ ಬೇರೆ ಬ್ಯಾನರ್ ಹಾಕಿರುವಂಥ ಒಂದು ವಿನಂತಿಯನ್ನು ಅವ್ರ ಹತ್ರ ಮಾಡಿದ್ದೇವೆ. ಅದು ಅವರು ಮಾಡುವವರಿದ್ದಾರೆ. ಏಕೆಂದರೆ ಈ ವಿಷಯಕ್ಕೆ ಇಲ್ಲಿಗೆ ತೆರೆಯಲೇಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಮ್ಮ ಕೋಮು ಸೌಹಾರ್ದತೆಯನ್ನು ಕಾಯ್ದುಕೊಳ್ಬೇಕಂತೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತಿದ್ದೇನೆ. ನನ್ನ ಹೆಸರು ನವೀನ್ ಬಂಗೇರ, ಮಾಜಿ ಅಧ್ಯಕ್ಷರು, ಕರ್ನಾಟಕ ಪರ್ಸಿನ್ ಮೀನುಗಾರರ ಸಂಘ. ಬ್ಯಾನರ್ ಯಾರೋ ಫೇಸ್ಬುಕ್ಕಲ್ಲಿ ಯಾರೋ ಹಿಂದೂ ಪರ ಸಂಘಟನೆ ಹಾಕಿದ್ರಿಂದ ಈಗ ಒಂದನೆಗೆ ಕಾರಣ ಆಯಿತು. ಇದು ಹಲವು ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರಸ್ಥರು ಒಂದೇ ತೀರ್ಮಾನ ಇಲ್ಲಿ ಮಾಡಿದ್ದೇವೆ. ಯಾಕೆಂದರೆ ಬೋಟಲ್ಲಿ ಮೀನು ಬರುವಂಥವರು ಪರ್ಸಿನ್ ಬೋಟು ಮತ್ತು ಟ್ರಾಲ್ ಬೋಟ್ ಮೀನೆಲ್ಲ ಬರುವವರು ಅವರವರ ಬೇಕಾದ ರೀತಿಯಲ್ಲಿ ಅವರು ರಜೆ ಮಾಡ್ತಾಯಿದ್ದರು. ನಮ್ಮ ಹಬ್ಬಕ್ಕೆ ನಾವು ರಜೆ ಮಾಡ್ತಾಯಿದ್ದೇವೆ, ಅವರ ಹಬ್ಬಕ್ಕೆ ಅವರು ರಜೆ ಮಾಡ್ತಿದ್ದರು. ಇಲ್ಲಿ ವ್ಯಾಪಾರಿಗೆ ಸ್ವಲ್ಪ ತೊಂದರೆ ಬರ್ತಿತ್ತು. ಆ ಕಾರಣದಿಂದ ಬೋಟಲ್ಲಿ ಪರ್ಸಿನಲ್ಲಿ ಮೀನು ಬರುವಾಗ ನಾವು ಈದಿಗೆ ರಜೆ ಮಾಡಿರುವಾಗ ಮೀನು ಪರ್ಚೇಸ್ ಮಾಡಲಿಕ್ಕೆ ಜನ ಇರ್ತಿರಲಿಲ್ಲ, ವ್ಯಾಪಾರಸ್ಥರು ಇರಲಿಲ್ಲ. ಹಾಗೆಲ್ಲ ಅವರು ಸೇರಿಕೊಂಡು ನಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದ್ರು ವ್ಯಾಪಾರಸ್ಥರವ್ರ ಹತ್ರ, ನಮಗೆ ತಮ್ಮ ಸಹಕಾರ ಬೇಕು, ಯಾಕಂದರೆ ನಮ್ಮ ರಜೆಗೆ ತಾವು ಕೂಡ ಕೈ ಜೋಡಿಸಬೇಕಂತ ಹೇಳಿ ನಾವು ಖಂಡಿತವಾಗಿ ಕೈ ಜೋಡಿಸೋ ನಾವು ಒಗ್ಗಟ್ಟಾಗಿ ಇರುವಂತ ಹೇಳಿಕೊಂಡು ನಾವೆಲ್ಲರೂ ಕೂಡ ಎಲ್ಲಿ ಎಷ್ಟು ವ್ಯಾಪಾರಸ್ಥರು ನಾವು ಇಲ್ಲಿ ಮಾಡ್ತೇವೆ ಎಲ್ಲರೂ ಸೇರಿಕೊಂಡು ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಹಾಗೆ ಎಷ್ಟು ರಜೆ ಅಂತ ಹೇಳಬೇಕಲ್ಲ, ಈ ವರ್ಷಕ್ಕೆ ಇಡೀ ರಜೆ ಆದರೆ ನಮಗೆ ಕೂಡ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆಗ ಅವ್ರು ಹೇಳಿದ್ರು ನಮಗೆ 3 ರಜೆ, ನಮ್ಮ ಈ 3 ರಜೆಗೆ ತಾವು ಸಂಪೂರ್ಣ ಬೆಂಬಲ ಕೊಡಬೇಕು. ಅದು ಯಾವುದೊಂದು ಉಚಿಲ ಪೂಜೆ, ಬಾರ್ಕೂರು ಪೂಜೆ ಮತ್ತು ಚೌತಿಗೆ, ಈ 3 ರಜೆಗೆ ತಾವೆಲ್ಲರೂ ವ್ಯಾಪಾರಸ್ಥರು ಒಂದು ಬಂದ್ ಮಾಡಬೇಕಂತ ನಮಗೆ ರಿಕ್ವೆಸ್ಟ್ ಮಾಡ್ತಾ ನಾವೆಲ್ಲ ಕೂತ್ಕೊಂಡು ಅದೇ ರೀತಿ ನಮ್ಮ 3 ಹಬ್ಬಕ್ಕೆ ಪೆರ್ನಾಲು 2 ಹಬ್ಬಕ್ಕೆ ಈದ್ಗೆ ಮತ್ತು ಒಂದು ಈದ್ ಮಿಲಾದ್ ಈ 3 ರಜೆ ನಮಗೂ ಮತ್ತು ಕ್ರಿಶ್ಚಿಯನ್ ದವರಿಗೆ 2 ರಜೆ, ಕ್ರಿಸ್ಮಸ್ ಮತ್ತು ಗುಡ್ ಫ್ರೈಡೆ, ಈ 8 ರಜೆ ವರ್ಷಕ್ಕೆ ಕಡ್ಡಾಯವಾಗಿ ಈ ಮಾರ್ಕೆಟ್ ಒಳಗೆ ಯಾರು ಕೂಡ ವ್ಯಾಪಾರ ಮಾಡಲಿಕ್ಕಿಲ್ಲ. ಒಂದು ಬಾಕ್ಸ್ ಮೀನು ತಗೊಳ್ಲಿಕ್ಕಿಲ್ಲ, ಬೋಟುದಾಗ ಎಲ್ಲಿದ್ದಾಗ ತರಲಿ, ಹೊರಗಿಂದ ಕೂಡ ಇಲ್ಲಿ ತರಲಿಕ್ಕಿಲ್ಲ. ಮತ್ತು ಹೊರಗಡೆ ಮಾರ್ಕೆಟಲ್ಲಿ ಬೇರೆ ಕಡೆ ಯಾರು ಕೂಡ ವ್ಯಾಪಾರ ಮಾಡ್ತಾರೆ, ನಮ್ಮದು ಅಭ್ಯಂತರ ಇಲ್ಲ. ನಾವು ಯಾರು ನಮ್ಮ ಎಲ್ಲಿ ಕಮ್ಯುನಿಟಿ ಇದರಲ್ಲಿ ಯಾರು ಮೆಂಬರ್ಸ್ ಆಗಿದ್ದಾರೆ, ಈಗ ವ್ಯಾಪಾರ ಸಂಘದಲ್ಲಿ ಅವ್ರದ್ದು ಯೂನಿಯನ್ನೇ ಬೇರೆ ಇದೆ, ಬೈಯರ್ಸ್ ಅಸೋಸಿಯೇಷನ್ದು ಯೂನಿಯನ್ನೇ ಬೇರೆ ಇದೆ, ಪರ್ಸಿನ್ ಬೋರ್ಡ್ದು ಯೂನಿಯನ್ನೇ ಬೇರೆ ಇದೆ, ನಮ್ಮ ಮಾರಾಟ ಸಂಘದ ಯೂನಿಯನ್ನೇ ಬೇರೆ ಇದೆ. ನಾವು ಆಯಾ ಯೂನಿಯನ್ದ ಯಾರು ಮೆಂಬರ್ಸ್ ಇದ್ದಾರೆ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಈ ನಾಳೆದು ರಜೆ ಇದೆ, ಈ ರಜೆಗೆ ಯಾರು ಕೂಡ ವ್ಯಾಪಾರ ಮಾಡಬಾರ್ದು. ನಾವು ಮೊದಲಿಂದ ಫಸ್ಟ್ಗೆ ನಮ್ಮ ಒಗ್ಗಟ್ಟನ್ನು ನಾವು ತೋರಿಸಲೇ ಬ್ಯಾನರ್ ಹಾಕ್ತಾ ಇದ್ದೇವೆ. ಯಾಕಂದರೆ ಈ ರಜೆ ಉಂಟು ಜನರಿಗೆ ಗೊತ್ತಾಗಬೇಕು. ಮತ್ತು ತಾತ್ಕಾಲಿಕ ಜನರಿಗೆ ಸಂಪೂರ್ಣವಾಗಿ ಗೊತ್ತಾಗಿ ಮತ್ತು ಬ್ಯಾನರ್ ಬಂದ್ ಮಾಡಿ ಮೈಕಲ್ಲಿ ನಾವು ಅನೌನ್ಸ್ಮೆಂಟ್ ಮಾಡ್ತೇವೆ. 1 ದಿವಸ ಮೊದಲು 2 ದಿವಸ ಮೊದಲು ಈ ರಜೆ ಇದೆ ಅಂತ ಹೇಳ್ತೇವೆ. ಅದರ ನಂತರ ಏನಾಯಿತು ಅಂದರೆ ಮೊನ್ನೆ ಕೆಲವರು ರಾತ್ರಿ ಬಂದು 3 ಗಂಟೆಗೆ ಬಂದು ಮೀನು ತಗೊಂಡು ಕದ್ದು ಮುಚ್ಚಿ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ 2-3. ಅದಕ್ಕೋಸ್ಕರ ಈ ಬಾರಿ ನಾವು ಮೊನ್ನೆ ಚೌತಿಯಲ್ಲಿ ಕೂಡ ಅದೇ ರೀತಿ ಇಬ್ಬರು ವ್ಯಾಪಾರ ಮಾಡಿದ ಕಾರಣದಿಂದ ಈ ಬಾರಿ ನಾವು ಕಡ್ಡಾಯವಾಗಿ ಅವ್ರ ವ್ಯಾಪಾರಸ್ಥರ ಸಂಘ
ಮೆಂಬರ್ಶಿಪ್ ಯಾರು ಮೆಂಬರ್ಶಿಪ್ ಕಟ್ಟುತ್ತಾರೆ ವ್ಯಾಪಾರದಲ್ಲಿ ಅವರು ಈ ರೀತಿ ಮಾಡಿದ್ರೆ ಮೆಂಬರ್ಶಿಪ್ಪಿಂದ ದಂಡ ಮತ್ತು 1 ತಿಂಗಳವರೆಗೆ ಈ ಶಿಕ್ಷೆಯನ್ನು ವಿಧಿಸಿದೆ. ಅದಕ್ಕೆ ಯಾವುದು ಕೂಡ ಇಲ್ಲ. ಯಾಕಂದರೆ ನಾವು ಸೌಹಾರ್ದದಿಂದ ಐಕ್ಯದಿಂದ ಇಡೀ ಭಾರತ ದೇಶದ ಎಲ್ಲಿ ಕೂಡ ಈ ರೀತಿಯ ರಜೆ ಎಲ್ಲಿ ಕೂಡ ಇಲ್ಲ, ಒಗ್ಗಟ್ಟಿನಿಂದ ರಜೆ ಮಾಡೋದು ಅಂತ. ಅದನ್ನು ಈ ಯಾರೋ ಇದು ಮಾಡಿದರೆ ಅದು ಖಂಡಿತವಾಗಿ ಅದು ಈ ರೀತಿ ಮಾಡಬಾರ್ದು. ಯಾಕಂದರೆ ನಾವು ಇಲ್ಲಿ ಎಷ್ಟು ಗಲಾಟೆ ಹೊರಗಡೆ ಆದರೂ ಕೂಡ ನಮ್ಮ ಧಕ್ಕೆಯಲ್ಲಿ ನಾವು ಶಾಂತಿಪ್ರಿಯರಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಯಾರು ಮುಂದೆ ಕೆಲವರು ಫಸ್ಟ್ ಬಸ್ಸಲ್ಲೇ ಮುಂದೆ ಅವರಿಗೆ ದಂಡ ನಾವು ಹಾಕಿದೆ, ಅದನ್ನು ನಾವು ಇದು ಮಾಡಿದ್ದೇವೆ. ಯಾಕಂದರೆ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಲ್ಲ. ಈಗ ಮುಸಲ್ಮಾನರ ಚೌತಿಗೆ ಯಾರಾದರೂ ಬಂದು ವ್ಯಾಪಾರ ಮಾಡಿದ್ರೆ ಅದು ಎಷ್ಟು ಸರಿ? ನಾವು ಒಗ್ಗಟ್ಟಾಗಿ ಮಾಡ್ತೇವೆ, ಒಗ್ಗಟ್ಟು ಬಿಡುತ್ತುವಂಥ ಕೆಲಸ ಆಗ್ತದೆ. ಅದಕ್ಕೆ ಈ ರೀತಿ ಒಂದು ಮಾಡ್ತೇವೆ ಅಷ್ಟೇ, ಬೇರೆ ಏನು ಉದ್ದೇಶ ಅಲ್ಲ. ಖಂಡಿತವಾಗಿ ಇದನ್ನು ಯಾರು ಇದು ಮಾಡಬಾರ್ದು ಅಂತೇಳಿ 10-15 ವರ್ಷದಿಂದ ನಾವು ಈ ರಜೆ ಒಗ್ಗಟ್ಟಾಗಿ ಮಾಡ್ತಾ ಇದ್ದೇವೆ. ಮಾನಸಿಕ ಕಾಯಿಲೆ ಇತ್ತಿನ ಜವನೆ ಸಾಧಿತದ್ದು ಕಾಡಿಡು ತಿಕ್ಕಿನ ಘಟನೆ ನಡೆತುಂಡು. ವಿಚಿತ್ರದಾದ ಪಂಡ ಸಾಂಕಿನ ನಾಯಿಯೇ ಜವನ್ಯಗ್ ಸಾಧಿ ತೋಜಾದು ಇಲ್ಲಗಲೆತ್ತೊಂದು ಬತ್ತುಂಡು. ಅಂದು ಉಡುಪಿ ಜಿಲ್ಲೆದ ಅಮಾವಾಸ್ಯೆ ಬಯಲಿಡು ಮಾನಸಿಕ ಕಾಯಿಲೆ ಇತ್ತಿನ ಜವನೆ ಸಾಧಿತದ್ದು ಕಾಡಿಡು ತಿಕ್ಕಿನ ವಿಚಿತ್ರ ಘಟನೆ ನಡೆತುಂಡು. ಮಟ್ಟಟ್ಟು ಗ್ರಾಮದ 90 ಇರ್ಕಿಗದ್ದದ ನಿವಾಸಿ ಶೀನನಾಯ್ಕರ್ನ 28 ವರ್ಷದ ಮಗೆ ವಿವೇಕಾನಂದ ಸಾಧಿತದ್ದು ಒಂಜಿ ವಾರ ಕಾಡಿಡು ಇತ್ತರ. ಸಾಧಿತತ್ತಿನ ಆನಗ್ ನಾಯಿ ಸಾಧಿತೊಜಿಪಾದು ಇಲ್ಲಗಲೆತ್ತೊಂದು ಬತ್ತುಂಡು. ಇಲ್ಲರ್ದು ಪಿದಡ್ನಗ ಇಲ್ಲದ ನಾಯಿ ಕೂಡು ವಿವೇಕಾನಂದರ್ನ ಒಟ್ಟಿಗೆ ಇತ್ತುಂಡು. ಒಂಜಿ ವಾರ ಕಾಡಿಡು ನುಪ್ಪು ಇಜ್ಜಂದೆ ಖಾಲಿ ನೀರು ಪರ್ದು ಬದುಕುದು ಊರಿದರು ವಿವೇಕಾನಂದ. ಸಾದಿ ತೋಜಂದೆ ಕಾಡಿಡು ತಿರ್ಗೊಂದು ಇತ್ತಿನ ಜವನೆಗ್ ನಿತ್ರಣ ಆದಿತ್ತನು. ದಿನರ್ದು ಬೊಕ್ಕ ಕಬ್ಬಿನಾಲೆ ಕೈತಲ್ದ ಇಲ್ಲದ ಬರಿಟ್ಟು ನಿತ್ರಣ ಆದಿತ್ತಿನ ವಿವೇಕಾನಂದ ತಿಕ್ಕೆರು. ವಿವೇಕಾನಂದಗ್ ಇಲ್ಲ ಸಾದಿ ತೋಜುಪಾಯಿನ ಇಲ್ಲದ ನಾಯ್ದ ಸಾಹಸಗು ಊರು ದಕ್ಲಿರ್ದು ಮೆಚ್ಚುಗೆ ವ್ಯಕ್ತ ಆತಂಡು. ಕುಡ್ಲಡ್ ಈದ್ ಮಿಲಾದ್ ಪರ್ಬ ಮಸ್ತ್ ಗೌಜಿಡು ನಡೆತುಂಡು. ಮುಸ್ಲಿಂ ಬಾಂಧವ್ಯರ್ನ ಈದ್ ಮಿಲಾದ್ ಪರ್ಬದ ಲೆಕ್ಕೊಡು ಗೌಜಿಡು ಮೆರವಣಿಗೆಲ ನಡೆತುಂಡು. ಈದ್ ಮಿಲಾದ್ ಪರ್ಬ ಶಾಂತಿ ಸೌಹಾರ್ದತೆನು ಪ್ರಪಂಚಗೂ ಗೊತ್ತು ಮನ್ಪುನ ಪರ್ಬ. ಈ ಪರ್ಬದ ಪ್ರಯುಕ್ತ ಕುಡ್ಲಡ್ ಮೆರವಣಿಗೆ ನಡೆತುಂಡು. ಕುಡ್ಲದ ಬಂದರ್ ಪ್ರದೇಶದ್ದು ಕುದ್ರೊಳಿ ಮುಟ್ಟ ಮೆರವಣಿಗೆ ನಡೆತುಂಡು. ಈದ್ ಮೆರವಣಿಗೆಡು ಜೋಕುಲು ದಫ್ ಬೊಟ್ಟಿನವು ಪರ್ಬ ಗೌಜಿಡು ನಡಪುಲೇಕ ಮಂತುಂಡು. ಅಂಚನೆ ಉಲ್ಲಾಳುಡು ಮಿಲಾದ್ ಫೆಸ್ಟ್ ಕಾರ್ಯಕ್ರಮಡು ಸ್ಪೀಕರ್ ಯುಟಿ ಖಾದರ್ಲ ದಫ್ ಬೊಟ್ಟೊಂದು ಬತ್ತರ. ಒಟ್ಟಾರೆ ಈದ್ ಮಿಲಾದ್ ಪರ್ಬ ಗೌಜಿಡು ಎಡ್ಡೆಡು ನಡೆತುಂಡು. ಒಂದು ಈ ವಾರದ ಸುದ್ದಿಲು ನನಾದ ಸುದ್ದಿಲಿಗೂ ತೂ ಒಂದಿಪುಲೆ ನ್ಯೂಸ್ ಕರ್ನಾಟಕ ಚಾನಲ್.